ಪ್ರಧಾನಿ ಮೋದಿಯವರ ಬಿಜೆಪಿಯ ಕಳೆದ 11 ವರ್ಷಗಳ ಆಡಳಿತದಲ್ಲಿ ಸಂಸ್ಕೃತ ಭಾಷೆಗೆ 2532 ಕೋಟಿ ರೂಪಾಯಿ ವ್ಯಯಿಸಿರುವ ಕೇಂದ್ರ ಸರ್ಕಾರವು ಕನ್ನಡಕ್ಕೆ ವ್ಯಯಿಸಿರುವುದು 12 ಕೋಟಿ ರೂಪಾಯಿ ಮಾತ್ರ. ಪ್ರಧಾನಿಯವರ ನೇರ ಪಾತ್ರ ಇದರಲ್ಲಿ ಇಲ್ಲದಿದ್ದರೂ ಸಂಘ ಪರಿವಾರದವರು ಬಿಜೆಪಿ ಸರ್ಕಾರದಿಂದ ಪಡೆಯುವ ನಾನಾ ಬಗೆಯ ಲಾಭಗಳಲ್ಲಿ ಈ ಸಂಸ್ಕೃತ ಭಾಷೆಗೆ ವ್ಯಯಿಸುವ ಹಣವೂ ಒಂದಾಗಿದೆ. ಪ್ರಪಂಚದ ಬಿಡಿ ಭಾರತದ 146 ಕೋಟಿ ಜನರಲ್ಲಿ 145.6 ಕೋಟಿ ಜನರಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲದಿದ್ದರೂ ಒಕ್ಕೂಟ ಸರ್ಕಾರವು ಈ ವೆಚ್ಚ ಮಾಡಿದೆ. ಜನಹಿತಕ್ಕಿಂತ ತನ್ನ ಮುಚ್ಚಿಟ್ಟ ಕಾರ್ಯಸೂಚಿಯಂತೆ ಈ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಹೇಳಬಹುದು. ಈ ಅವಧಿಯಲ್ಲಿ ಕನ್ನಡಕ್ಕೆ ಬರೆ 12 ಕೋಟಿ ರೂಪಾಯಿಯನ್ನು ವ್ಯಯಿಸಿದೆ. ರಾಜ್ಯ ಕೊಟ್ಟ ಹೆಚ್ಚುವರಿ ಜಿಎಸ್ಟಿ ಯಾರ ಹೊಟ್ಟೆ ಸೇರಿತು ಎಂಬ ಪ್ರಶ್ನೆ ಎದ್ದಿದೆ. ಈ ಅವಧಿಯಲ್ಲಿ ಹಿಂದಿ ಭಾಷೆಗೆ 427 ಕೋಟಿ ರೂಪಾಯಿ ವ್ಯಯವಾಗಿದೆ. ಸಂವಿಧಾನದಂತೆ ಹಿಂದಿ, ಕನ್ನಡ ಮತ್ತಿತರ ಭಾಷೆಗಿಂತ ಹೆಚ್ಚಲ್ಲವಾದರೂ ಹೆಚ್ಚು ಜನರು ಮತ್ತು ಹೆಚ್ಚು ರಾಜ್ಯಗಳಲ್ಲಿ ಇರುವುದರಿಂದ ಅದನ್ನು ಒಪ್ಪಿದರೂ ಒಪ್ಪಬಹುದು. ಸಂಸ್ಕೃತಕ್ಕೆ ಮಾಡಿದ ಕೋಟಿ ವೆಚ್ಚ ಜನದ್ರೋಹ ಎಂದು ಹಲವರು ಕೂಗೆಬ್ಬಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.